ತೊಕ್ಕೋಟು ಒಳಪೇಟದ ಅಂಡರ್ ಪಾಸ್ ಕಾಮಗಾರಿ ಅಂಚನೆ ಓವರ್ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ ಉಳ್ಳಾಲ ಬಯಲುಮುಟ್ಟದ ತಾದಿ ಅಗಲೀಕರಣ ಕಾಮಗಾರಿ ಬೊಕ ರೈಲ್ವೆ ಬ್ರಿಡ್ಜ್ದ ಅಗಲೀಕರಣ ಕಾಮಗಾರಿಗೆ ಯೋಜನೆಲು ಆದಿತ್ತದು ಶಾಸಕರು ಸನ್ಮಾನ್ಯ ಸಭಾಪತಿಲು ಶ್ರೀ ಯುಟಿ ಖಾದರ್ ಶುಕ್ರವಾರ ಕಾಂಡೆ ರೈಲ್ವೆ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಜಾಗೆಗೆ ಭೇಟಿ ಕೊಡದು ವೀಕ್ಷಣೆ ಮಾಡ್ತಾರೆ. ತೊಕ್ಕೋಟು ಉಲ್ಲಂಪೇಟೆದ ಅಂಡರ್ ಪಾಸ್ ಕಾಮಗಾರಿಗೆ 2 ಕೋಟಿ ರೂಪಾಯಿ ತೊಕ್ಕೋಟು ಓವರ್ ಬ್ರಿಡ್ಜ್ ಉಳ್ಳಾಲ ಬಯಲುಮುಟ್ಟ ತಾದಿ ಅಗಲೀಕರಣ ಕಾಮಗಾರಿಗೆ 35 ಕೋಟಿ ರೂಪಾಯಿ ಬೊಕ್ಕ ರೈಲ್ವೆ ಬ್ರಿಡ್ಜ್ ಅಗಲೀಕರಣಕ್ಕೆ 3 ಕೋಟಿ ರೂಪಾಯಿ ಯೋಜನೆ ಆತಂಡು. ರೈಲ್ವೆ ಇಲಾಖಾ ಅಧಿಕಾರಿಗಳ ಒಟ್ಟಿಗೆ ಶಾಸಕರು ಸ್ಪೀಕರ್ ಯುಟಿ ಖಾದರ್ ಶುಕ್ರವಾರ ಕಾಂಡೆ ಈ ಜಾಗೆಲೆಗೆ ಭೇಟಿ ಕೊಡದು ಪರಿಶೀಲನೆ ನಡೆಪಾಯಿರು. ತೊಕ್ಕೋಟು ಉಳ್ಳಂಪೇಟೆ ಉಳ್ಳಾಲದ ಕೇಂದ್ರ ಪ್ರದೇಶ, ಸಾರ್ವಜನಿಕ ಮೈದಾನ, ಮಾರ್ಕೆಟ್, ಶಾಲಾ ಕಾಲೇಜ್, ದರ್ಗಾ, ದೇವಸ್ಥಾನ, ಚರ್ಚ್ಗೆ ಪೋಯರೆ ಇಂದು ಪ್ರಮುಖ ಸಂಪರ್ಕ ಪ್ರದೇಶ ಅಂಚಾದ ಮುಲ್ಪ ಜನಗಳಿಗೆ ಅಂಚಿಂಚಿ ಪೋಯರೆ ತೊಂದರೆ ಆವಂದಿಲಕ ರೈಲ್ವೆ ಇಲಾಖೆನು ಒಪ್ಪಿಸಾದ ಅಂಡರ್ ಪಾಸ್ ನಿರ್ಮಾಣದ ಯೋಜನೆ ಆತನು. ಅಂಚೆನೆ ಓವರ್ ಬ್ರಿಡ್ಜ್ದ ರೈಲ್ವೆ ಬ್ರಿಡ್ಜ್ ಅಗಲೀಕರಣ ಉಳ್ಳಾಲ ಬಯಲುಮುಟ್ಟದ ತಾದಿ ಅಗಲೀಕರಣ ಕಾಮಗಾರಿಗೆ ಯೋಜನೆಲು ಆತಂಡು. ಅಂಡರ್ ಪಾಸ್ಗೆ 3 ಕೋಟಿ, ಓವರ್ ಬ್ರಿಡ್ಜ್ ರೈಲ್ವೆ ಬ್ರಿಡ್ಜ್ಗೆ 3 ಕೋಟಿ ಬೊಕ್ಕ ಉಳ್ಳಾಲ ಬಯಲುಮುಟ್ಟ ತಾದಿ ಅಗಲೀಕರಣಗೆ 35 ಕೋಟಿ ಅನುದಾನದ ಕಾಮಗಾರಿ ನಡಪೆರೆ ಉಂಡು ಪಡೆದು ಯುಟಿ ಖಾದರ್ ತೆರಿಪಾಯಿರು. ಉಳ್ಳಾಲ ಒಳಪೇಟೆ ಬಹುಶಃ ಅತ್ಯಂತ ಒಂದು ಉಳ್ಳಾಲದ ಕೇಂದ್ರವಾದ ಪ್ರದೇಶ. ಈ ಒಂದು ಒಳಪೇಟೆಯಲ್ಲಿ ಸಾರ್ವಜನಿಕ ಮೈದಾನ, ಅದಲ್ಲದೆ ಮಾರ್ಕೆಟು, ಶಾಲಾ ಕಾಲೇಜುಗಳಿಗೆ, ದರ್ಗಾ, ದೇವಸ್ಥಾನ, ಚರ್ಚ್, ಮಸೀದಿಗೆ ಮತ್ತು ಹೋಗುವಂಥ ಒಂದು ಸಂಪರ್ಕ ಹೋಗುವಂಥ ಪ್ರದೇಶ. ಇದು ನ್ಯಾಷನಲ್ ಹೈವೇಯಿಂದ ಉಳ್ಳಾಲ ನಗರಕ್ಕೆ ಸಂಪರ್ಕಿಸುವಂಥ ಒಂದು ಕೊಂಡಿ ರಸ್ತೆ ಹಿಂದೆ ಆಗಿತ್ತು. ರೈಲ್ವೆ ಟ್ರ್ಯಾಕ್ ಆದ ನಂತರ ಇಲ್ಲಿ ಆ ಕಡೆ ದಾಡ್ತಾ ಇತ್ತು. ಕೆಲವೊಂದು ಕಡೆ ಕೆಲವೊಂದು ಅನಾಹುತಗಳು ಕೂಡ ಆದದ್ದು ಕೂಡ ಇದೆ. ಇದರ ಬಗ್ಗೆ ರೈಲ್ವೆ ಕೂಡ ಭಾಳಷ್ಟು ವರ್ಷದಿಂದ ಇದಕ್ಕೆ ಒಂದು ಬಂದ್ ಮಾಡಬೇಕಂತ ಬೇಡಿಕೆ ಇಟ್ಟಿದ್ರು ಕೂಡ ಇದನ್ನು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ಜನರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಿಲ್ಲಿಸ್ತಿದ್ದೆವು. ಕಳೆದ ವರ್ಷ ರೈಲ್ವೆಯವರು ಕೆಲವೊಂದು ಕಡೆ ಈ ರೀತಿ ಅನಾಹುತ ಸಾವಾದ ಸಂದರ್ಭದಲ್ಲಿ ಜನಸಾಮಾನ್ಯರ ಹಿತ ಉದ್ದೇಶದಿಂದ ನಮಗೆ ಇದು ಮಾಡಲು ಅನಿವಾರ್ಯ ಆಗಿರುವಂಥ ಸಂದರ್ಭ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ನಾವು ಅವಕಾಶ ಕೊಡ್ತೇವೆ, ಅದಕ್ಕೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಬೇಕಂತ ಹೇಳಿದಾಗ ಜಿಲ್ಲಾಧಿಕಾರಿಯನ್ನು ಕೂಡ ನಾನು ಇಲ್ಲಿಗೆ ಕಳಿಸಿ ಜಿಲ್ಲಾಧಿಕಾರಿ ಕೂಡ ಇವತ್ತು ಅದು ರಿಪೋರ್ಟ್ ಬರೆಸಿ ನಮ್ಮ ರೈಲ್ವೆ ಸಚಿವ ಸೋಮಣ್ಣವರು ಮಂಗಳೂರಿಗೆ ಬಂದಾಗ ಇದರ ಬಗ್ಗೆ ಅವರಿಗೆ ಪತ್ರ ಮತ್ತು ಮನವರಿಕೆ ಮಾಡಿ ಇದೀಗ ನಮಗೆ ಈ ಒಂದು ಅಂಡರ್ ಪಾಸಿಗೆ ನಮಗೆ ಇವತ್ತು ಕೇಂದ್ರದ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಒಪ್ಪಿಗೆ ಇವತ್ತು ಚೆನ್ನೈ ಹೆಡ್ ಕ್ವಾರ್ಟರ್ಸ್ ಅವರು ಇವತ್ತು ಒಪ್ಪಿಗೆ ಕೊಟ್ಟಿರ್ತಾರೆ. ಬಹುಶಃ ಮುಂದಿನ ಒಂದು 6 ತಿಂಗಳಲ್ಲಿ ಈ ಕೆಲಸವನ್ನು ಇವತ್ತು ಪ್ರಾರಂಭಿಸಲಾಗುವುದು. ನಮ್ಮ ಪಾಲ್ಘಾಟ್ ಡಿವಿಷನ್ನ ಡಿ ಆರ್ ಎಮ್ ಆಗಿರುವಂಥ ಅರುಣ್ ಕುಮಾರ್ ಚತುರ್ವೇದಿ ಕೂಡ ಇವತ್ತು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಇವತ್ತು ಮಾಡಿದ್ದಾರೆ. ಸೊ ಇವು ಭಾಳಷ್ಟು ವರ್ಷಗಳ ಹಿಂದಿನ ಬೇಡಿಕೆ ಏನಿದೆ ಅದು ಬಹುಶಃ ಇಲ್ಲಿ ಇವತ್ತು ನಮ್ಮ ಅಂಡರ್ ಪಾಸ್ ಆಗಿ ನಮಗೆ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಇದರಲ್ಲಿ ಜನಸಾಮಾನ್ಯ ನಡ್ಕೊಂಡು ಹೋಗಲಿಕ್ಕೆ ಮತ್ತು ಸಣ್ಣ ಪುಟ್ಟ ವೆಹಿಕಲ್ ನಮ್ಮ ಬೈಕ್ ಅಂತಹ ಸಣ್ಣ ವಾಹನಗಳು ಮಾತ್ರ ಇಲ್ಲಿ ಅವಕಾಶ ಇವತ್ತು ಇರುವಂಥ, ಯಾಕಂದರೆ ಪ್ರದೇಶ ಅಂಡರ್ ಪಾಸ್ ಅಂತ ನಾವು ಇಟ್ಕೊಂಡು ಕರೆಯುವಂಥದ್ದು. ಅಲ್ಲಿಯ ತನಕ ಜನಸಾಮಾನ್ಯ ಸಹಕರಿಸಬೇಕು. ಆದರೂ ಕೂಡ ನಾವು ಮನವಿ ಮಾಡೋದಕ್ಕೆ ಅದು ನೇರವಾಗಿ ಓಪನ್ ಇಡದೆ ಸಣ್ಣ ಕೈನಾಗೆ ಜನ ಬರುವಾಗ ಇಲ್ಲಿ ರೈಲ್ವೆ ಟ್ರ್ಯಾಕ್ ಎಂಬ ಹೆದರಿಕೆ ಇರಬೇಕಂತೇಳಿ ಸೈಡಲ್ಲಿ ಮಾತ್ರ ಗ್ಯಾಪ್ ಇರೋರು ಕೊಟ್ಟಿರ್ತಾರೆ. ಅಲ್ಲಿಯ ತನಕ ಜನಸಾಮಾನ್ಯ ಜಾಗೃತೆಯಿಂದ ಹೋಗುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೇ ರೀತಿ ನಮ್ಮ ಇನ್ನೊಂದು ರೈಲ್ವೆ ಬ್ರಿಡ್ಜ್ ಇದೆ, ಅದನ್ನು ನಾವು ಅಗಲೀಕರಣಗೊಳಿಸಲಿಕ್ಕೆ, ಯಾಕಂತ ಹೇಳಿದರೆ ನಾವೀಗ ನಮ್ಮ ಉಳ್ಳಾಲ ಬಯಲು ತನಕ ನಾವು ಅಗಲೀಕರಣಗೊಳಿಸಿದ್ದೇವೆ ರಸ್ತೆಯನ್ನು. ತದನಂತರ ಇವತ್ತು ಜಂಕ್ಷನ್ ಬರುವಾಗ ಅದು ಹಿಂದಿಂದ ಎರಡನೇ ಅಂದರೆ ಡಬಲ್ ರಸ್ತೆ ಆಗಿದೆ, ಚತುಷ್ಪಥ ರಸ್ತೆ ಇರುವಂಥ ಬರೀ ಡಬಲ್ ರಸ್ತೆ ಆಗಿ ಪರಿವರ್ತನೆ ಆಗ್ತದೆ. ಅದೊಂದು ಬಾಟಲ್ ನೆಕ್ ಥರ ಆಗೊಂಡು ಅಲ್ಲಿ ನಾವು ಈಗಾಗಲೇ ಅಲ್ಲಿಂದ ಸೈಡಲ್ಲಿ ನಾವು ಕಾಂಕ್ರೀಟ್ನ ಆ ಒಂದು ವಾಲ್ ಮಾಡಿ ರಸ್ತೆ ಅಗಲ ಮಾಡಿಕೊಂಡು ಬರಲಿಕ್ಕೆ ಮತ್ತು ಒಂದು PW ಬ್ರಿಡ್ಜ್ ಸೇರಿಸಿ 35 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ತಯಾರಾಗಿ ನಿಂತು ಇನ್ನು ಫೈನಾನ್ಷಿಯಲ್ ಏಪ್ರಿಲ್ಗೆ ಮಾತ್ರ ಬಾಕಿ ಇದೆ. ಆ ಕೆಲಸ ಮಾಡಿಕೊಂಡು ಬರುವಾಗ ಇಲ್ಲಿ ರೈಲ್ವೆ ಬ್ರಿಡ್ಜ್ ಕೂಡ ನಮಗೆ ಅಗಲೀಕರಣ ಆಗಬೇಕು. ಯಾಕೆ ಅಲ್ಲಿ ನಾವು ಕೆಲಸ ಮಾಡಿದ ನಂತರ ಮತ್ತೆ 6 ತಿಂಗಳು ಈ ಕೆಲಸ ಮಾಡಲಿಕ್ಕೆಲ್ಲ ಕೂಡ ಡಬಲ್ ಜನರಿಗೆ ಕಷ್ಟ ಆಗ್ಬಾರ್ದು ಹೇಳಿಕೊಂಡು ಎಲ್ಲ ಒಮ್ಮೆಲೆ ಪ್ರಾರಂಭ ಮಾಡಲಿಕ್ಕೆ
ಇದಕ್ಕೆ ಕೂಡ ನಾವು 3 ಕೋಟಿ ರೂಪಾಯಿಯ ಅಡ್ವಾನ್ಸನ್ನು ನಾವು ಈಗಾಗಲೇ ಅನುದಾನ ಪಡೆಯೋದಕ್ಕೆ ಮೀಸಲಿಟ್ಟಿದ್ದೇವೆ. ಆದರೆ ನಮಗೆ ರೈಲ್ವೆ ನಮಗೆ ಪರ್ಮಿಷನ್ ಬೇಕು. ಅದರ ಬಗ್ಗೆ ಇವತ್ತು ಅವರು ಬಂದಿದ್ದಾರೆ, ನಾವು ಕೂಡ ಚರ್ಚೆ ಮಾಡ್ತಿದ್ದೇವೆ. ಅದನ್ನು ಕೂಡ ಚತುಷ್ಪಥ ಅದಕ್ಕೆ ಕೂಡ ಇನ್ನೊಂದು ಬ್ರಿಡ್ಜನ್ನು ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಈಗ ಪ್ರಪೋಸಲ್ ನಾವು ಕಲಿಸ್ತಾ ಇದ್ದೇವೆ. ಅದಕ್ಕೆ ನನಗೆ ವಿಶ್ವಾಸ ಇದೆ ಚತುರ್ವೇದಿಯವರು ಅಲ್ಲಿ ನಮ್ಮ ಇಲ್ಲಿ ಬೇಕೇನೋ PWD ಮಾಡ್ತಾರೆ, ನಗರ ವ್ಯಾಪ್ತಿಯಲ್ಲಿ ಬೇಕಾ ಅಧ್ಯಕ್ಷ ಸದಸ್ಯರು ಕೂಡ ಮಾಡ್ತಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನಮ್ಮ ಊರವರ ಪರವಾಗಿ ಬಹುಶಃ ಚತುರ್ವೇದಿಯವರು ಆ ಒಂದು ನೇತೃತ್ವ ವಹಿಸಿಕೊಂಡು ಅಲ್ಲೊಂದು ಕೆಲಸ ನಿರ್ವಹಿಸ್ತಾರೆ ಅಂತ ಹೇಳಿ ಬಯಸಿ ನಾವು ಕೂಡ ಅಧಿಕಾರಿಗಳ ಸಂತೃಪ್ತರಿದ್ದೇವೆ. ಆದಷ್ಟು ಬೇಗ ಕೆಲಸ ನಾವು ಮಾಡ್ತೇವೆ. ಈಗ 2 ಕೋಟಿ ರೂಪಾಯಿ ಅದನ್ನು ನಮ್ಮ ಚೆನ್ನೈ, ಇದಕ್ಕೆ ನಾವು ಡೆಲ್ಲಿಗೆ ಹೋಗ್ಬೇಕಂತ ಇಲ್ಲ, ಸಣ್ಣ ಮೊತ್ತದ ಕಾರಣ ಚೆನ್ನೈ ಡಿವಿಷನ್ನಲ್ಲಿ ಇವತ್ತು ಸೆಂಟ್ರಲ್ ಹೌದೌದು ರಾಜ್ಯ ಸರ್ಕಾರ ಇಲ್ಲ, ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ಸ್ಕೀಮ್ ಆದರೆ ಮಾತ್ರ. ಇಲ್ಲಿ ರೈಲ್ವೆ ಬ್ರಿಡ್ಜ್ ಇದೆ, ಅದಕ್ಕೆ ನಾವು ಆಗಬೇಕು. ಇಲ್ಲಿ ಆ ದೊಡ್ಡ ಅಲ್ಲ 35 ಕೋಟಿ ಬೇರೆ ಇದೆ. ನಮ್ಮ ರೈಲ್ವೆ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಇದೆಯಲ್ಲ, ಅದಕ್ಕೆ ದುಡ್ಡು ನಾವು 35 ಕೋಟಿ ಅದು ಉಳ್ಳಾಲ ಬೈಲಿಂದ ಈಗ ಡಬಲ್ ರಸ್ತೆ ನಿಂತಿದೆ, ಮತ್ತು ಸಪುರ ರಸ್ತೆ ಬರ್ತದೆ. ಅಲ್ಲಿಂದ ಇಲ್ಲಿ ತನಕ ಕೂಡ ಅಲ್ಲಿ ನಮಗೆ ಕೆಳಗೆ ಮಣ್ಣು ಹಾಕ್ಲಿಕ್ಕೆ ಆಗುತ್ತೆ. ಕೆಳಗೆ ಮನೆ ಇದೆ, ಅದು ಕೆಳಗಿಂದಲೇ ನಾವು ಕಾಂಕ್ರೀಟ್ ಹಾಕಿಕೊಂಡು ಬಂದು ರಸ್ತೆಯನ್ನು ಮೇಲೆ ಅಗಲ ಮಾಡಿ ಮಣ್ಣು ಹಾಕಿಕೊಂಡು ಮತ್ತೆ ಅದಕ್ಕೆ ಕಾಂಕ್ರೀಟ್ ಮಾಡಿಕೊಂಡು ನಾವು ರೈಲ್ವೆ ಬಂದಾಗ ಮತ್ತೆ ರೈಲ್ವೆ ಸಪುರ ಆಗ್ತದೆ. ಆವಾಗ ನಮ್ಮ ರೈಲ್ವೆ ಟ್ರ್ಯಾಕ್ ಮತ್ತು 2 PWD ಬ್ರಿಡ್ಜ್ ಮತ್ತು ರೈಲ್ವೆ ಬ್ರಿಡ್ಜ್ 2 ಕೂಡ ಇದು ಅಗಲೀಕರಣ ಮಾಡಬೇಕು. PWDಯನ್ನು ನಾವು PWD ಮುಖಾಂತರ ಅದೇ ನಾವು ಎಸ್ಟಿಮೇಟ್ ನಾವು ಸೇರಿಸಿದ್ದೇವೆ. ರೈಲ್ವೆ ಬ್ರಿಡ್ಜನ್ನು ನಾವು ಅದಕ್ಕೆ ದುಡ್ಡು ನಾವು ಕೊಟ್ಟಿದ್ದೇವೆ. 3 ಕೋಟಿ ರೂಪಾಯಿ ಅನುದಾನವನ್ನು ನಾವು ಡಿಪಾಸಿಟ್ ಮಾಡಿದ್ದೇವೆ. ನಮ್ಮ ಸರ್ಕಾರದ ಕೈಯಲ್ಲಿ ರಾಜ್ಯ ಸರ್ಕಾರ ಡಿಪಾಸಿಟ್ ಮಾಡಿದ್ದೇವೆ. ಅದೇ ಪ್ಲ್ಯಾನ್ ಅಪ್ ಮಾಡಬೇಕು ಅವರದ್ದು. ಯಾಕೆಂದರೆ ಮುಂದಿನ ಅಲ್ಲಿ ವೈಡನ್ ಆಗುವಂಥ ವಿಚಾರ, ರೈಲ್ವೆಗೆ ಸಂಬಂಧಪಟ್ಟಂಥ ವಿಚಾರ, ರೈಲ್ವೆಗೆ ಸಂಬಂಧಪಟ್ಟ ಅದನ್ನು ಅವ್ರು ನೋಡಿಕೊಂಡು ಅದು ಅವರ ಟೆಕ್ನಿಕಲ್ ಕಮಿಟಿ ಅವರು ಒಪ್ಪಿಗೆ ಕೊಡ್ತಾರೆ. ಒಪ್ಪಿಗೆ ಕೊಟ್ಟಂಥ ಕೆಲಸ ಇವತ್ತು ಅದು 35 ಕೋಟಿ, ಇದೊಂದು ಅದು 35 + 3 38 ಇದು 2 ಆ 38 ಕೂಡ ನಮ್ಮ ರಾಜ್ಯ ಸರ್ಕಾರವೇ ಕೊಡುವಂಥದ್ದು. ಇದು ಅಂಡರ್ ಪಾಸ್ಗೆ 2 ನಮ್ಮ ಚೆನ್ನೈಯಿಂದ ಪಾಲ್ಘಾಟ್ ಡಿವಿಷನಿಂದ ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ನಮಗೆ ಕೊಟ್ಟಿದ್ದಾರೆ. ಆಯ್ತಾ ವರ್ಕ್ ಮಾಡೋದು ಯಾರು? ರೈಲ್ವೆ ಟೆಂಡರ್ ಕರೀತಾರೆ ನಾವು. ಆಯ್ತಾ ಅದರ ಜೊತೆಯಲ್ಲಿ ನಾನು ನಗರ ಅಭಿವೃದ್ಧಿ ಸಚಿವನಾಗಿದ್ದಾಗ ನಮ್ಮ ಉಳ್ಳಾಲದವರಿಗೆ ಮಹಾಕಾಳಿ ಪಡುವುದು ದೊಡ್ಡ ಮಟ್ಟದ ಸಮಸ್ಯೆ ನಮಗೆ ಎಲ್ಲರಿಗೂ ಕೂಡ, ಉಳ್ಳಾಲಕ್ಕೆ ಬರುವವರಿಗೆ ಮತ್ತು ಉಳ್ಳಾಲದ ಹೋಗುವವರಿಗೆ. ಅದಕ್ಕಾಗಿ ನಗರದಿಂದ ಉಳ್ಳಾಲಕ್ಕೆ ಬರುವವರು ಆರಾಮದಲ್ಲಿ ಬರಬೇಕಂತ ಹೇಳಿ ಆ ಅಂಡರ್ ಪಾಸನ್ನು ಅವತ್ತು ನಾನು ನಗರ ಸಚಿವನಿದ್ದಾಗ ಸ್ಮಾರ್ಟ್ ಸಿಟಿಯಲ್ಲಿ ಸ್ಯಾಂಕ್ಷನ್ ಮಾಡಿದ್ದೆ. ಇವತ್ತು ಕಾಂಕ್ರೀಟೀಕರಣ ಆಗಿದೆ. ಒಂದು ಕೆಲಸ ವೆನ್ ದೇ ವಿಲ್ ಫಿನಿಶ್ ದಟ್ ಅಂಡರ್ ಪಾಸ್ ಇನ್ ಮ್ಯಾಂಗ್ಳೂರ್ ಸೊ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಒಳಗಡೆ ಆ ಕೆಲಸ ಕೂಡ ಇವತ್ತು ನಮಗೆ ಅಂಡರ್ ಬ್ರಿಡ್ಜ್ ಇದು ನಮ್ಮ ಮಹಾಕಾಳಿ ಅಂಡರ್ ಬ್ರಿಡ್ಜ್ ಕೂಡ ನಮಗೆ ಕ್ಲಿಯರ್ ಆಗಿ ಬರ್ತದೆ. ಅದು ಆದರೆ ಉಳ್ಳಾಲದ ಬೆಳವಣಿಗೆ ಆಟೋಮೆಟಿಕ್ ಜಾಸ್ತಿ ಆಗಿದೆ. ಯಾಕೆ ಇಲ್ಲಿ ಅಲ್ಲಿಂದ ಬರುವವರು ಈಗಲೇ ಬೀಚಿಗೆಲ್ಲ ಮುಂದೆ ಈ ಕಡೆ ಯಾರು ಬರ್ತಾರೆ ಸುತ್ತೋಡ್ದು ಪಂಪೆಲ್ಲ ಹೋಗಿ ಸುತ್ತೋಡ್ದೆಲ್ಲ ಬರಬೇಕು. ಎಲ್ಲದಕ್ಕೂ ಕೂಡ ಅವ್ರು ಆ ಕಡೆ ಹೋಗ್ತಾರೆ, ಗದ್ದೆ ಪಾರ್ಕ್ ಹೋಗ್ತಾರೆ ಅಥವಾ ಪನಂಬೂರು ತಣ್ಣೀರ್ಬಾಗ ಹೋಗ್ತಾರೆ. ಇದು ಓಪನ್ ಆದರೆ ಇನ್ನು ಯಾರು ಕೂಡ ಆ ಕಡೆ ಹೋಗೋದಿಲ್ಲ, ಈ ಕಡೆ ಬರ್ತಾರೆ. ಸೊ ಊಟ ಮಾಡಲಿಕ್ಕೆ ಏನಾದರೂ ಆ ಕಡೆ ಹೋಟೆಲ್ಗೆ ಹೋಗ್ಬೋದರು ನಮ್ಮ ಪ್ರದೇಶಕ್ಕೆ ಬರ್ತಾರೆ. ಈ ಕಡೆ ಹೋಗೋರಿಗೆ ಕೂಡ ಸೊ ಇದು ಉಳ್ಳಾಲಕ್ಕೆ ಜನಸಾಮಾನ್ಯರಿಗೆ ಅಷ್ಟು ಪ್ರಯೋಜನ ಆಗುವಂಥ ಆ ಯೋಜನೆ. ಅದಕ್ಕಾಗಿ ಅದನ್ನು ನಾವು ಅಲ್ಲೇ ಹೊತ್ತು ಮತ್ತು ಸ್ಯಾಂಕ್ಷನ್ ಮಾಡಿ ಮತ್ತು ಹೇಳಿದ್ದೇವೆ ಕೋಟೆಪುರದ. ಆದ ಕಾರಣ ಇದೆಲ್ಲ ಕೂಡ ಈ ಕ್ಷೇತ್ರದ ಬೆಳವಣಿಗೆಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗುವಂಥ ಕೆಲಸ ಆಗ್ತದೆ. ಉಳ್ಳಾಲ ನಗರಸಭಾ ಮಾಜಿ ಉಪಾಧ್ಯಕ್ಷರು ಅಯೂಬ್ ಮಂಚಿಲ ಕಾಮಗಾರಿದ ಬಗೆಟ್ ಹೆಚ್ಚಿನ ಪೊಲವು ಕೊರಿಯರು. ತೊಕ್ಕೋಟು ಓವರ್ ಬ್ರಿಡ್ಜಿನ ಒಂದು ಸೇತುವೆಯ ಬಗ್ಗೆ, ಬ್ರಿಡ್ಜಿನ ಬಗ್ಗೆ ಸರ್ ಈಗಾಗಲೇ ಹೇಳಿದ್ದಾರೆ. 37 ಕೋಟಿ ವೆಚ್ಚದಲ್ಲಿ ಆ ಒಂದು ಬ್ರಿಡ್ಜಿನ ಕಾಮಗಾರಿಗೆ ಏನೋ ಒಂದು ಅಪ್ರೂವಲ್ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೂ ಮತ್ತು ನಮ್ಮ ತೊಕ್ಕೋಟು ಹೊಲಪೇಟೆಯ ಈ ರಿಕ್ಷಾ ಬದಿಯಲ್ಲಿ ದಿನನಿತ್ಯ ಹಾಗೆ ಹೋಗುವಂತಹ ಜನರ ಸಂಖ್ಯೆ ಮತ್ತು ಸ್ಟೂಡೆಂಟ್ ಸಂಖ್ಯೆ ಹೇಳುತ್ತಿರೋದು. ದಿನನಿತ್ಯ ಏನಿಲ್ಲದಿದ್ದರೂ ಒಂದು 2,000ದಿಂದ 2,500 ಜನರು ಇಲ್ಲಿಂದ ಹಾದು ಹೋಗುವಂಥ ಒಂದು ಪರಿಸ್ಥಿತಿ ನಮಗೆ ಯಾವತ್ತೂ ಕಂಡುಕೊಂಡಿದೆ. ಆದ ಕಾರಣ ಈ ವಿಷಯವನ್ನು ಸನ್ಮಾನ್ಯ ಸ್ಪೀಕರ್ ಅವರಲ್ಲಿ ಇಲ್ಲಿಯ ಪ್ರದೇಶದ ಜನರ ಪರವಾಗಿ ಹೋಗಿ ಮಾತನಾಡಿಕೊಂಡಾಗ ಅವರು
ಆಗಲೇ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿ ಒಂದು ಪತ್ರವನ್ನು ಕೊಟ್ಟರು. ಅದೇ ರೀತಿ ನಗರಸಭೆಯಿಂದ ಕೂಡ ಒಂದು ಅಧಿಕೃತ ಪತ್ರವನ್ನು ನೀಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದು ನಮ್ಮ ಉಳ್ಳಾಲದ ತೊಕ್ಕೋಟಿನವರ ಸುಮಾರು 75 ವರ್ಷಗಳ ಒಂದು ಕನಸಂತ ನಾನು ಹೇಳಲು ಇಚ್ಛಿಸ್ತೇನೆ. ಆದುದರಿಂದ ಈ ಪರಿಸರದ ಒಬ್ಬ ಸದಸ್ಯನಾದ ನೆಲೆಯಲ್ಲಿ ಸನ್ಮಾನ್ಯ ಸ್ಪೀಕರ್ ಅವರಿಗೆ ಇಲ್ಲಿಯ ಜನರ ಪರವಾಗಿ ರಿಕ್ಷಾ ಮಾಲಕರ ಮತ್ತು ಚಾಲಕರ ಪರವಾಗಿ ಹಾಗೂ ಇಲ್ಲಿಯ ಪರಿಸರದ ಅಂಗಡಿಗಳ ಎಲ್ಲ ಓನರ್ಗಳ ಪರವಾಗಿಯೂ ಅದೇ ಕೆಲಸಗಾರರ ಪರವಾಗಿ ಶಾಲಾ ಮಾಧ್ಯಮದ ಪರವಾಗಿ ಎಲ್ಲರ ಪರವಾಗಿಯೂ ನಾನು ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್. ಥ್ಯಾಂಕ್ ಯು ಸರ್. ರೈಲ್ವೆ ಇಲಾಖೆಲದ ಕುಡ್ಲ ಸಹಾಯಕ ಡಿವಿಷನ್ ಇಂಜಿನಿಯರ್ ಅಶೋಕ್, ಕುಡ್ಲ ಹಿರಿಯ ಸಹಾಯಕ ಸೆಕ್ಷನ್ ಇಂಜಿನಿಯರ್ ಮೊಹಸಿನ್, ಕಣ್ಣೂರು ಹಿರಿಯ ಸೆಕ್ಷನ್ ಇಂಜಿನಿಯರ್ ಅಕ್ಷಯ್, ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ, ಉಪಾಧ್ಯಕ್ಷರು ಶ್ರೀಮತಿ ಸಪ್ನಾ ಹರೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶ್ರಫ್, ಸದಸ್ಯರು ಕುಮಾರಿ ಗೀತಾಬಾಯಿ, ಆಯುಕ್ತರು ನವೀನ್ ಹೆಗ್ಡೆ, ಇಂಚತಿ ಪ್ರಮುಖರು ಈ ಪೊರ್ತೋಟುಗೇತರು.